ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬಳು ಪುಟಾಣಿ ಹೀರೋಯಿನ್ ಬಂದಿದ್ದಾಳೆ. ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಹಾಯ್, ತುಂಬ ಕ್ಯೂಟ್ ಇದೆಯಾ? ಥ್ಯಾಂಕ್ ಯು ಹೇಳೋದಿಲ್ವಾ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ? ಇಲ್ವಾ? ಥ್ಯಾಂಕ್ ಯು ಇಲ್ವಾ ನನಗೆ? ಥ್ಯಾಂಕ್ ಯು ಇಲ್ವಾ? ನಗಾಡಿದ್ರೆ ಆಯಿತಾ? ಸ್ಮೈಲ್ ಕ್ಯೂಟ್ ಅಂತ ಯಾರಾದರೂ ಹೇಳಿದಾರಾ? ಅದಕ್ಕೆ ಹಿಡಿಯೋತು ನಗಾಡ್ತಾ ಇರ್ತೀಯ ಅಂತ ಅಲ್ವಾ? ಮಾತಾಡೋದು ಕಡಿಮೆಯಾ? ಹೆಸರೇನು? ಅರ್ಘ್ಯವ. ಯಾರಿಟ್ಟದು ಈ ಹೆಸರನ್ನು? ಅಮ್ಮ ಪಪ್ಪ. ಅಮ್ಮ ಮತ್ತು ಪಪ್ಪವ? ಅದೇನು ಅಮ್ಮನಿಗೆ ಅಮ್ಮ ಹೇಳ್ತೀಯಾ, ಪಪ್ಪನಿಗೇನು ಅಪ್ಪ ಅಂತ ಹೇಳೋದಿಲ್ಲ? ಅದೇನು ಇಂಗ್ಲೀಷಿಗೆ ಓದೋದು? ಅಮ್ಮ ಹೇಳಿದ ಪಪ್ಪ ನಾನು ಅಪ್ಪ ಹೇಳೋದು ಬೇಡ ಪಪ್ಪ ಹೇಳಬೇಕು ಅಂತ? ಹೌದಾ? ಯಾರು ಜೋರ, ಅಮ್ಮ ಜೋರ ಅಪ್ಪ ಜೋರ? ಯಾರು ಜೋರಿಲ್ವಾ? ನಾನೇ ಜೋರ ಅಲ್ವಾ? ಸ್ಮೈಲ್ ಮಾಡ್ತಾ ಇರ್ತೀಯ, ಮಾತಾಡೋದಿಲ್ವಾ? ಮಾತಾಡಬೇಕಲ್ವಾ? ಮತ್ತೆ ಮಾತಾಡು. ನಾನೇ ಒಬ್ಬಳು ಮಾತಾಡ್ತಾ ಇರೋದಾ? ನೀನು ಸ್ಮೈಲ್ ಮಾಡ್ತಾ ಇರೋದಾ? ಎಲ್ಲಿಂದ ಬಂದ್ಯಾ? ಬ್ರಹ್ಮವರದಿಂದ ಬಂದ್ಯಾ? ಮನೆಯಿಂದ ಬಂದದಲ್ವಾ? ಮನೆ ಇರೋದು ಬ್ರಹ್ಮವರವಾ? ಹೌದಾ? ಎಂತ ಮನೆ ಹೆಸರು? ಹರಾಡಿ. ಏನು? ಹರಾಡಿ. ಮನೆ ಹೆಸರು ಹಾರಡಿಯಾ? ಅದೇ ಹೆಸರು ಇಟ್ಟಿದ್ದಾರಾ? ಊರಿನ ಹೆಸರೇ ಮನೆಗಿಟ್ಟದಾ ಅಲ್ವಾ? ತಿಂದು ಬರಲಿಲ್ಲ ಏನು ಸಹ? ಏನು ತಿನ್ಕೊಂಬಂದ್ಯಾ? ದೋಸೆಯಾ? ಎಷ್ಟು? ಅರ್ಧ ದೋಸೆ ತಿಂದ್ಯಾ? ಮತ್ತು ಪೂರ ತಿಂದ್ಯಾ? ಒಂದು ದೋಸೆ ಪೂರ ತಿಂದು. ಮತ್ತು ನಿಮಗೆ ವಾಯ್ಸೇ ಬರ್ತಿಲ್ಲ ಮಾತಾಡೋಕ್ಕೆ? ಹೆದರಿಕೆ ಆಗ್ತದಾ ನಾನು ಬೈತೇನಂತ? ನಾನು ಬೈಯೋದಿಲ್ಲ, ನಾನು ತುಂಬ ಪಾಪದವಳು. ನೀನು ಮಾತಾಡಬೇಕು, ಇಲ್ಲಾಂದರೆ ನಾನು ಒಬ್ಬಳೆ ಮಾತಾಡ್ತಾ ಹೋಗ್ತಾ ಇರ್ತೇನೆ. ನೀನು ತಾನೇ ನಮ್ಮದು ಗೆಸ್ಟ್, ನೀನು ಮಾತಾಡಬೇಕು ಅಲ್ವಾ? ಈಗ ನಿಮ್ಮ ಮನೆ ಗೆಸ್ಟ್ ಎಲ್ಲ ಬಂದಾಗ ಯಾರು ಮಾತಾಡೋದು? ಗೆಸ್ಟ್ ಮಾತಾಡ್ತಾರೋ ನೀನೇ ಮಾತಾಡ್ತೀಯ? ನೀನೇ ತಾನೇ? ಹಾಂ, ಈಗ ಸಹ ನೀನು ಗೆಸ್ಟ್ ಅಲ್ವಾ? ನಾನೇನು ಮಾತಾಡಿಸ್ತಿದ್ದೇನೆ, ನೀನು ಮಾತಾಡಬೇಕಲ್ವಾ? ಅಮ್ಮನ ಹೆಸರೇನು? ಆಶಾ. ಆಶಾವಾ? ಅಪ್ಪ? ರಾಘವೇಂದ್ರ. ಅಪ್ಪ ರಾಘವೇಂದ್ರವಾ? ಅಮ್ಮ ಏನು ಮಾಡ್ತಾರೆ ವರ್ಕ್? ಸ್ಕೂಲಿಗೆ ಹೋಗ್ತಾರೆ. ಅಮ್ಮ ಸ್ಕೂಲಿಗೆ ಹೋಗೋದಾ? ಎಷ್ಟನೇ ಕ್ಲಾಸ್ ಅಮ್ಮ? ನೀನು ಸಹ ಸ್ಕೂಲಿಗೆ ಹೋಗ್ತೀಯಲ್ವಾ? ನಿನ್ನ ಜೊತೆ ಅಮ್ಮ ಸ್ಕೂಲಿಗೆ ಬರೋದಾ? ಮತ್ತು ಪಾಠ ಮಾಡಕ್ಕೆ ಹೋಗ್ತಾರಾ? ಹೌದಾ? ಯಾವ ಸ್ಕೂಲಿಗೆ? ಗೊತ್ತಿಲ್ಲ. ಓ, ನಿನಗೆ ಸಹ ಗೊತ್ತಿಲ್ವಾ? ಏನು ಲಾಸ್ಟ್ ಎಪಿಸೋಡೆಲ್ಲ ನೋಡಿ ಗೊತ್ತಿಲ್ಲ ಅಂತವೇ ಹೇಳೋದು ಆಯಿತಾ ಅಂತ? ರಿಯಾ ಮತ್ತು ಇವಳದು ನೃತ್ಯದು ಎಫೆಕ್ಟ್ ಗೊತ್ತಿಲ್ಲ ಅಲ್ವಾ? ಏನು ಗೊತ್ತಿದೆ ನಿನಗೆ? ಊಟ ಮಾಡಲಿ ಗೊತ್ತುಂಟಾ? ಎಷ್ಟು ಊಟ ಮಾಡ್ತೀಯಾ? ಪೂರ ಅಂದರೆ ಈಗ ನಿಮಗೆ ಒಂದು ಬಟ್ಟಲಲ್ಲಿ ಫುಲ್ ಅನ್ನ ಹಾಕಿದ್ರು, ಅಷ್ಟು ಫುಲ್ ಒಬ್ಬಳೆ ತಿಂತೀಯಾ? ಇದು ಸುಳ್ಳು. ಎಷ್ಟೊತ್ತು ಬೇಕು ನಿಮಗೆ ಊಟ ಮಾಡಲಿಕ್ಕೆ? ಒಂದು ಹೊತ್ತು ಅಂದರೆ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಊಟ ಮಾಡ್ತಾನೇ ಇರ್ತಿ ಇಲ್ವಾ? ಮತ್ತೆ ಅಮ್ಮ ಯಾವ ಸ್ಕೂಲ್ ಅಂತ ಗೊತ್ತಿಲ್ವಾ? ನಿನ್ನದು ಯಾವ ಸ್ಕೂಲು? ಜಿ ಎಮ್ಮ? ಅದೆಲ್ಲಿ ಜಿ ಎಮ್? ಗೊತ್ತಿಲ್ಲ. ಮನೆ ಹತ್ತಿರ ಉಂಟಾ ತುಂಬ ದೂರ ಹೋಗ್ಬೇಕಾ? ಸ್ವಲ್ಪ ಹತ್ತಿರ ಉಂಟು. ಸ್ವಲ್ಪ ಅಂದರೆ ಎಷ್ಟು? ಇಲ್ಲಿಂದ ಅಲ್ಲಿ ಹೋದಷ್ಟಾ ಅಲ್ವಾ? ತುಂಬ ದೂರ ಉಂಟಾ? ಹೇಗೆ ಹೋಗ್ತೀಯಾ? ಬಸ್ಸಲ್ಲಿ ಹೋಗ್ತೀಯಾ ಅಲ್ಲ ನಡ್ಕೊಂಡೆ ಹೋಗ್ತೀಯಾ? ಕಾರಲ್ಲಿ. ಓ, ತುಂಬ ಪಾಶ್ ನೀನು. ಬಸ್ಸು ಸಹ ಎಲ್ಲ ನಡ್ಕೊಂಡು ಸಲ ಕಾರಲ್ಲಿ. ಯಾರು ಕರ್ಕೊಂಡು ಹೋಗೋದು ಕಾರಲ್ಲಿ? ಪಪ್ಪ. ಓ, ಪಪ್ಪ ಕರ್ಕೊಂಡು ಹೋಗೋದಾ?
ಡೈಲಿ ಸ್ಕೂಲಿಗೆ ಕಾರಲ್ಲಿ ಹೋಗುದಾ? ರಿಟರ್ನ್ ಕಾರಲ್ಲೇ? ಮತ್ತು ಬರುವಾಗ ಹೇಗೆ ಬರ್ತೀವಿ? ಅಜ್ಜಿ ಕರ್ಕೊಂಡು ಬರ್ತಾರೆ. ಆವಾಗ ನಡ್ಕೊಂಬರ್ತೀಯಾ? ಅಜ್ಜಿ ಜೊತೆ ನಡ್ಕೊಂಬರೋದಾ? ಹಾಂ. ಈಗ ಮನೇಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ? 4. 4 4 ಅಂದರೆ ಎಷ್ಟು? 4 ಅಂದರೆ ಇಷ್ಟು. ಯಾರೆಲ್ಲ? ಅಪ್ಪ, ಅಮ್ಮ, ನಾನು, ಅಜ್ಜಿ. ಅಜ್ಜಿಯಾ? ನಿಂಗೆ ಅಜ್ಜಿ ಇಷ್ಟವಾ ಅಮ್ಮ ಇಷ್ಟವಾ? ಥಿಂಕ್ ಮಾಡ್ತಿದ್ಯಾ? ಇಬ್ಬರಲ್ಲಿ ಕನ್ಫ್ಯೂಷನ್ ಉಂಟಾ? ಖಾಲಿ ಸ್ಮೈಲ್ ಮಾಡಿ ಎಪಿಸೋಡ್ ಮುಗೀತದ ಅಂತ? ಇಬ್ಬರು ಸಹ ಇಷ್ಟವಾ? ಅಮ್ಮ ಏನೆಲ್ಲ ಮಾಡಿ ಕೊಡ್ತಾರೆ ನಿಮಗೆ ತಿನ್ನಲಿಕ್ಕೆ? ದೋಸೆ ಮಾತ್ರ, ಬೇರೆ ಏನು ಮಾಡಿ ಕೊಡೋದಿಲ್ಲ? ಏನೆಲ್ಲ ಮಾಡಿ ಕೊಡ್ತಾರಂತ? ಚಪಾತಿ, ದೋಸೆ, ಮತ್ತು ಬನ್ಸ್, ಉಪ್ಪಿಟ್ಟು ಮಾಡ್ತಾರಾ? ಉಪ್ಪಿಟ್ಟು ತಿಂತೀಯ ನೀನು? ನಿಂದು ಯಾವುದು ಫೇವ್ರೇಟ್ ತಿಂಡಿ? ಚಪಾತಿ. ಚಪಾತಿಯಾ? ಎಷ್ಟು ಚಪಾತಿ ತಿಂತೀಯಾ? 2. 2 ಚಪಾತಿ ತಿಂತೀಯಾ? ಸ್ಕೂಲಿಗೆ ತಗೊಂಡು ಹೋಗ್ತೀಯಾ ತಿಂಡಿ? ಇಲ್ಲ. ಮತ್ತು ಸ್ಕೂಲಲ್ಲಿ ಹಸಿವಾದರೆ ಏನು ಮಾಡ್ತೀಯಾ? ಫ್ರೂಟ್ಸ್ ತಗೊಂಡೋಗ್ತೆ. ಫ್ರೂಟ್ಸ್ ತಗೊಂಡು ಹೋಗ್ತೀಯಾ? ಯಾವುದು ನಿಂದು ಫೇವ್ರೇಟ್ ಫ್ರೂಟ್? ದ್ರಾಕ್ಷಿ. ಡೈಲಿ ದ್ರಾಕ್ಷಿ ತಿಂತೀಯಾ? ಇಲ್ಲ. ಮತ್ತು ವಾರಕ್ಕೆ 1 ದಿನ ತಿಂತೆ. ವಾರದಲ್ಲಿ 1 ದಿವಸ ದ್ರಾಕ್ಷಿ, ಉಳಿದ ದಿವಸ ಬಿಸ್ಕಿಟ್ ಅಂತಾರೆ ಹಾಕಿ ಕೊಟ್ಟು. ಬಿಸ್ಕಿಟ್ ಹಾಕಿ ಕೊಡ್ತಾರಾ? ಶೇರ್ ಮಾಡ್ತೀಯ ಯಾರಿಗಾದರೂ ನಿನ್ನ ಜೊತೆ ಇರುವವರಿಗೆ? ಇಲ್ಲ. ಒಬ್ಬಳೇ ತಿಂತೀಯಾ? ಹೌದು. ಯಾಕೆ? ಶೇರ್ ಮಾಡಬೇಕಲ್ವಾ? ಬೈತಾರಾ ಶೇರ್ ಮಾಡಿದರೆ? ಯಾರು ಬೈಯೋದು? ಮ್ಯಾಮ್. ಮ್ಯಾಮ್ ಬೈತಾರಾ? ಏನಂತ ಬೈತಾರೆ ಮ್ಯಾಮ್? ಗೊತ್ತಿಲ್ವಾ? ಎಷ್ಟನೇ ಕ್ಲಾಸ್ ನೀನೀಗ? LKG. ಹಾಗೆ ಕ್ಲಾಸಲ್ಲಿ ತುಂಬ ಮಾತಾಡೋದ್ರೆ ನೀನೆಯಾ? ಕ್ಲಾಸಲ್ಲಿ ತುಂಬ ಕಡಿಮೆ ಮಾತಾಡೋಳು ನೀನೆಯಾ? ಜಾಸ್ತಿ ಮಾತಾಡೋಳು ನೀನೆಯಾ? ನಿನಗೆ ಕೇಳಿದ್ದು. ಲುಕ್ಕು ಕೊಡ್ತಿದ್ದಾಳಲ್ಲ? ಸ್ವಲ್ಪ ಮಾತಾಡೋದಾ? ಈಗ ನಿಮ್ಮ ಮನೇಲಿ ಸಹ ನೀನು ಸ್ವಲ್ಪವೇ ಮಾತಾಡೋದಾ? ತುಂಬ. ಮತ್ತೆ ಇಲ್ಲಿ ಯಾಕೆ ಸ್ವಲ್ಪ ಮಾತಾಡ್ತಿದ್ದಿ? ಭಯ ಆಗ್ತುಂಟಾ? ಮತ್ತೆ ನೀನು ಟಿ ವಿಯಲ್ಲಿ ಬಂದಾಗ ನೋಡಬೇಕಲ್ಲ ಕಾರ್ಯಕ್ರಮ, ಆವಾಗ ಹೇಳಬೇಕಲ್ಲ, ಅರ್ಘ್ಯ ಇಷ್ಟು ಚೆಂದ ಮಾತನಾಡಿದಾಳೆ ಅಂತ ಹೇಳ್ಕೊಂಡು. ನೀನು ಖಾಲಿ ಸ್ಮೈಲ್ ಮಾಡ್ತಾಯಿದ್ರೆ ಮಾತಾಡಂದ್ರೆ ಸರಿ ಹೇಳು, ಕತೆ ಹೇಳೇನಾದ್ರು. ಗೊತ್ತಿಲ್ವಾ ಕತೆ? ಮತ್ತೆ ಹೇಳು. ಟೈಮ್ ಬೇಕಾ ಕತೆ ಹೇಳಲಿಕ್ಕೆ? ಕನ್ನಡದಲ್ಲಿ ಕತೆ ಗೊತ್ತುಂಟಾ? ಇಂಗ್ಲೀಷಲ್ಲಿ ಕತೆ ಗೊತ್ತುಂಟಾ? ಕನ್ನಡ. ಸರಿ, ಕನ್ನಡದಲ್ಲಿ ಹೇಳು. ಮರ್ತೋಯ್ತಾ? ಸರಿ ಬಿಡು, ಕತೆ ಬೇಡ ಆಯಿತಾ? ಈಗ ಎಷ್ಟು ಚೆಂದ ಡ್ರೆಸ್ ಮಾಡ್ಕೊಂಡ್ಬಂದಿಯಲ್ಲ, ಈ ಡ್ರೆಸ್ಸಿಗೆ ಏನು ಹೇಳ್ತಾರೆ? ಲೈಟ್ ಬ್ಲೂ. ಈ ಡ್ರೆಸ್ಸಿಗೆ ಲೈಟ್ ಬ್ಲೂ ಹೇಳುದಾ? ನಾನು ಕಲರ್ ಕೇಳಲಿಲ್ಲ. ಇದು ಡ್ರೆಸ್ಸಿಗೆ ಏನು ಹೇಳ್ತಾರೆ ಕೇಳಿದ್ದು? ಸಲ್ವಾರಾ? ಬ್ಲೂವಾ? ಕಲರ್ ಬ್ಲೂವಾ? ಗೌನ್ ಅಂತ ಹೇಳೋದಿಲ್ಲ ಇದಕ್ಕೆ? ಮತ್ತೆ ಸಲ್ವಾರ್ ಅಂತ ಹೇಳ್ತಾರಾ? ಅದೆಂತ ಕೂದಲು ಹೀಗೆ ಹಾಕೊಂಬಂದಿದೆಯಲ್ಲ? ಹಾರ್ ಬ್ಯಾಂಡಾ? ಎಲ್ಲಿ ತಗೊಂಡದ್ದು ಇದೆಲ್ಲ? ಇದೆಲ್ಲ ಎಲ್ಲಿ ತಗೊಂಡ್ಯಾ? ಬ್ರಹ್ಮವರದಲ್ಲಿಯಾ? ಶಾಪಿಂಗ್ ಎಲ್ಲ ಹೋಗ್ತೀಯಾ?
ಹೌದಾ, ಯಾರ ಜೊತೆ ಹೋಗೋದು ಶಾಪಿಂಗಿಗೆ? ಪಪ್ಪ ಅಮ್ಮ. ಇಬ್ಬರ ಜೊತೆ ಹೋಗೋದಾ? ಎಲ್ಲಿಗೆಲ್ಲ ಹೋಗ್ತೀರಾ ಶಾಪಿಂಗಿಗೆ ಬ್ರಹ್ಮಾವರ ಬಿಟ್ಟು? ಬೀಚ್. ಓ, ಬೀಚಲ್ಲಿ ಕೂಡ ಶಾಪಿಂಗ್ ಮಾಡ್ತೀರಾ? ಏನು ಬೀಚಲ್ಲಿ ಏನಿರ್ತದೆ? ಚರ್ಮುರಿ ಎಲ್ಲ ಇರ್ತದೆ. ಹಾಂ. ಓ, ಅದನ್ನೇ ಶಾಪಿಂಗ್ ಮಾಡಿ ಮನೆಗೆ ತರೋದಾ? ಹ್ಞೂ. ಮತ್ತೆ ಮನೇಲಿ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಗೊತ್ತಿಲ್ವಾ? ನೀನೀಗ ಸೈಲೆಂಟ್ ಕೂತ್ರೆ ಹಾಗೆ ಹೋಗ್ತದೆ ಎಪಿಸೋಡ್, ಸೈಲೆಂಟ್ ಆಗಿ ಹೋಗ್ತದೆ. ಮಾತಾಡೋದಿಲ್ವ ನೀನು? ಮಾತಾಡ್ಬೇಕಂತ ಬಂದ ತಾನೆ? ಡ್ರಾಯಿಂಗ್ ಮಾಡ್ತೇನೆ. ಓ, ಡ್ರಾಯಿಂಗ್ ಮಾಡ್ತೀಯಾ? ಏನೆಲ್ಲ ಡ್ರಾಯಿಂಗ್ ಮಾಡಿದ್ಯಾ? ಸಣ್ಣ ಹ್ಞೂ ಹೌಸ್, ಹ್ಞೂ ಮೂನ್, ಸ್ಟಾರ್ಸ್ ಸ್ಟಾರ್, ಅಷ್ಟೇ. ಅಷ್ಟೇ. ಸ್ಕೂಲಲ್ಲಿ ಯಾರು ನಿಮ್ಮದು ಫೇವ್ರೆಟ್ ಟೀಚರ್? ಸ್ಮಿತಾ. ಸ್ಮಿತಾವಾ? ಒಬ್ಬರೇ ಟೀಚರಾ? ಎಲ್ಲ ಸಬ್ಜೆಕ್ಟಿಗೂ ಒಬ್ಬರೇ? ಜೋರಿದ್ದಾರಾ ಪಾಪ ಇದ್ದಾರಾ? ಪಾಪ ಇದ್ದಾರೆ. ಪಾಪ ಇದ್ದಾರಾ? ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ತೀಯಾ? ಒಂದೇ. ಹಾಂ, ಫಸ್ಟ್ ಬೆಂಚಾ? ಎಷ್ಟು ಜನ ಇದ್ದಾರೆ ಸ್ಕೂಲಲ್ಲಿ ನಿನ್ನ ಕ್ಲಾಸಲ್ಲಿ? ತುಂಬ ಜನ ಇದ್ದಾರೆ. ತುಂಬ ಜನ ಇದ್ದಾರಾ? ಅದರಲ್ಲಿ ನೀನು ಕೂಡ ಒಬ್ಬಳ? ಹ್ಞೂ. ಎಷ್ಟು ಗಂಟೆಗೆ ಹೋಗ್ತೀಯ ಸ್ಕೂಲ್ಗೆ? ಲೇಟ್ ಹೋಗ್ತೇನೆ. 10 ಗಂಟೆಗಾ? ಯಾಕೆ ಅಷ್ಟು ಲೇಟ್ ಹೋಗೋದು? ಸ್ಕೂಲ್ ಸ್ಟಾರ್ಟ್ ಆಗೋದು 9:30, 9ಗೆ ತಾನೆ ಅಲ್ವಾ? ಬೇಗ ಎಷ್ಟು ಗಂಟೆಗೆ ಹೇಳ್ತೀಯ ಈಗ? ಹೇಳೋದಿಲ್ವ ಮನೇಲಿ? ನಿದ್ರೆ ಮಾಡ್ಕೊಂಡೇ ಇರ್ತೀಯಾ? ಎಷ್ಟು ಗಂಟೆಗೆ? 4 ಗಂಟೆಗಾ? 3 ಗಂಟೆಗಾ? 4 ಗಂಟೆಗೆ ಹೇಳ್ತೀಯಾ? 4 ಗಂಟೆಗೆ ಎದ್ದು ಎಂತ ಮಾಡ್ತೀಯಾ? ಬ್ರಷ್ ಮಾಡ್ತೀನಿ. ಓ, ನೀನೇ ಬ್ರಷ್ ಮಾಡೋದಾ? ಪೇಸ್ಟ್ ನೀನೇ ಹಾಕ್ಕೊಳ್ತೀಯ? ಅಮ್ಮನ ಹೆಲ್ಪ್ ಎಲ್ಲ ಬೇಡ? ನಾನು ಪೇಸ್ಟ್ ನಾನೇ ಹಾಕ್ಕೊಳ್ಳೋದು. ಹಾಕಿ ಬ್ರಷ್ ಮಾಡಿ ಮತ್ತೆ ಪುನಃ ಮಲಗ್ತೀಯ ಹೋಗಿ? ಇಲ್ಲ, ಮತ್ತೇನು ಮಾಡ್ತೀಯಾ? ನೀರು ಕುಡಿತೀನಿ. ಓ, ನೀರು ಕುಡಿತೀಯಾ? ಯಾವುದು? ಬಿಸಿ ನೀರಾ ಚಪ್ಪೆ ನೀರಾ? ಬಿಸಿ ನೀರು. ಬಿಸಿ ನೀರಾ? ಮತ್ತು ನೀರು ಕುಡಿದು ಬಾದಾಮ್ ತಿಂತೀನಿ. ಓ, ಬಾದಾಮು? ಇವಾಗಲೇ ಡಯಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಆಗಿದಾ ಇಷ್ಟು ಚಿಕ್ಕ ಏಜಲ್ಲೇ? ಹೆಲ್ದಿ ಫುಡ್ಡಾ ಬಾದಾಮಿ? ಮತ್ತು ಬಾದಾಮಿ ತಿಂದು ಚಪಾತಿ ತಿಂತೀಯಾ? ದೋಸೆ. ಓ, ದೋಸೆ. ಮನೇಲಿ ಡೈಲಿ ದೋಸೆ ಮಾಡ್ತಾರೆ ಹೇಗೆ? ಇಲ್ಲ, ಬೇರೆ ಬೇರೆ ಮಾಡ್ತಾರಾ? ಹೌದು, ನಿಂದು ಬರ್ತ್ಡೇ ಯಾವಾಗ? ಏಪ್ರಿಲ್ಗಾ? ಡೇಟ್ ಇಲ್ವಾ? ನಿನ್ನ ಬರ್ತ್ಡೇ ನಿಮಗೆ ಗೊತ್ತಿಲ್ವಾ? ಓಕೆ, ಬರ್ತ್ಡೇ ಯಾವಾಗ ಅಂತೇಳಿ ಮತ್ತೆ ನನಗೆ ನೆನಪು ಮಾಡಿ ಹೇಳಬೇಕು, ಸರಿಯಾ? ಈಗ ಒಂದು ಬ್ರೇಕ್ ತಗೊಳ್ಳೋಣ? ಸರಿ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಹೀರೋಯಿನ್ ಅರ್ಘ್ಯನ ಜೊತೆ ಮಾತಾಡ್ತಿದ್ವಿ, ಅವಳ ಜೊತೆ ಮಾತು ಕಂಟಿನ್ಯೂ ಮಾಡೋಣ ಅಲ್ವಾ? ಹೇಳಿ, ಈಗ ಸ್ಟೋರಿ ಹೇಳ್ತಿ ಅಂತ ಹೇಳಿದ್ಯಲ್ವಾ? ಬ್ರೇಕ್ ಆದಮೇಲೆ ಹೇಳು ಸ್ಟೋರಿ. ಲಯನ್ ಆ್ಯಂಡ್ ಮೌಸ್. ಒಂದಿನ ಲಯನ್ ಮಲ್ಕೊಂಡಿದ್ದಿತ್ತು. ಹೌದಾ? ನಿದ್ರೆ ಬಂದಿತ್ತು ಅದಕ್ಕೆ? ಮತ್ತೆ ಮತ್ತೆ ಮೌಸ್ ಬಂದು ಅದ್ರ ಮೈ ಮೇಲೆಲ್ಲ ಹೊಡ್ಕೊಂಡದ್ದು. ಹೋಗಿ ಅದಾದಮೇಲೆ ಲಯನಿಗೆ ಸಿಟ್ಟು ಬಂತು. ಮತ್ತೆ ಡಿಸ್ಟರ್ಬ್ ಆಗಲಿಲ್ವಾ ನಿದ್ರೆ ಮಾಡುವಾಗ? ಅಲ್ವಾ, ಈಗ ನಿಮಗೆ ಕೂಡ ನಿದ್ರೆ ಮಾಡುವಾಗ ಡಿಸ್ಟರ್ಬ್ ಮಾಡಿದರೆ ಕೋಪ ಬರ್ತಿಲ್ಲ ತಾನೆ? ಹೌದು. ಆಮೇಲೆ ಏನಾಯಿತು? ಆಮೇಲೆ ನಿನ್ನೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತು. ಅದಾದಮೇಲೆ ನಾನು ಪ್ಲೀಸ್ ಬಿಟ್ಬಿಡಿ ಅಂತ ಹೇಳುತ್ತೆ. ಅದಾದಮೇಲೆ ಅದು ಬಿಟ್ಟು ಬಿಡುತ್ತು. ಒಂದಿನ ಲಯನು ಬಲೆಯಲ್ಲಿ ಸಿಕ್ಕಾಕೊಂಡಿತ್ತು. ಮೌಸು ಸಿಕ್ಕಾಕೊಳ್ಳೋದನ್ನ ನೋಡ್ತು. ಅದಾದಮೇಲೆ ಮೌಸ್ ಬಂದು ಅದರ ಬಲೆನೆಲ್ಲ ಕಚ್ಚಿ ಹಾಕ್ತು. ಕಚ್ಚಿ ಹಾಕಿ
ಮತ್ತೆ ಲಯನ್ ಥ್ಯಾಂಕ್ ಯು ಅಂತ ಆಮೇಲೆ ಇಬ್ಬರು ಫ್ರೆಂಡ್ ಆದರು. ಓ, ಈಗ ಲಯನಿಗೆ ಇಂಗ್ಲೀಷ್ ಬರ್ತಿತ್ತಾ? ಹಾಂ, ಹೌದಾ? ಮೌಸಿಗೆ ಸಹ ಇಂಗ್ಲೀಷ್ ಬರ್ತಿತ್ತಾ? ಹೌದು ಸಹ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿತ್ತೇನಲ್ಲ ನಿನ್ನಾಗೆ, ಇಲ್ವಾ? ಹೌದು, ನಿಂದು ಫೇವ್ರೇಟ್ ಅನಿಮಲ್ ಯಾವುದು? ಇಲ್ವಾ? ಯಾವುದು ಸಹ ಫೇವ್ರೇಟ್ ಅಂತೇಳಿ? ಇದೆ. ಯಾವುದು ಯಾವುದು ನಿನ್ನೇ ಕೇಳಿದ್ದು ನಾನು. ಲಯನ್. ಓ, ಲಯನೇ ಫೇವ್ರೇಟ್. ಲಯನ್ ನೋಡಿದ್ಯಾ? ಇಲ್ಲ. ಟಿ ವಿಯಲ್ಲಿ ಮಾತ್ರ ನೋಡಿದ್ಯಾ? ಹೌದು. ಝೂಗೆಲ್ಲ ಹೋಗ್ಲಿಲ್ವಾ? ಝೂಗೆ ಕರ್ಕೊಂಡು ಹೋಗ್ಲಿಲ್ವಾ ಅಪ್ಪ? ಇಲ್ಲ. ಹೇಳಿ ಇವತ್ತು ಹೋದಾಗ ಝೂಗೆ ಒಮ್ಮೆ ಹೋಗಿ ಬರುವ, ಮ್ಯಾಂಗ್ಳೂರಲ್ಲಿ ಉಂಟು ಝೂ. ಆಯಿತಾ, ಕರ್ಕೊಂಡು ಹೋಗ್ಲಿಕ್ಕೆ ಹೇಳು. ನಿನ್ನ ಆಪಲ್ಲಿ ಹೇಳಾಯ್ತಾ? ನೀ ಹೇಳು ನಂದು ಫೇವ್ರೇಟ್ ಅನಿಮಲ್ ಲಯನ್ ಅಲ್ಲ, ನನಗೆ ಲಯನ್ ನೋಡಬೇಕು, ಝೂಗೆ ಹೋಗು ಅಂತ ಹೇಳು. ಆಯಿತಾ? ಹ್ಞೂ. ಮತ್ತು ಈಗ ನೀನು ಬೇಗ ಎದ್ದು 4 ಗಂಟೆಗೆ ಹೇಳ್ತೀಯ, ಬ್ರಷ್ ಎಲ್ಲ ಮಾಡ್ತೀಯಲ್ಲ, ಮತ್ತು ಸ್ಕೂಲಿಗೆ ಎಷ್ಟು ಗಂಟೆಗೆ ಹೊರಡ್ತೀಯ? 6 ಗಂಟೆಗೆ ಹೊರಟು ಕೂತ್ಕೊಳ್ತೀಯ? ಮತ್ತು ಎಷ್ಟು ಗಂಟೆಗೆ ಹೊರಡ್ತೀಯ ಸ್ಕೂಲ್ಗೆ? ನಿದ್ರೆ ಬರ್ತುಂಟ ನಿನಗೆ? ಮತ್ತೆ ಯಾಕೆ ಮಾತಾಡ್ತಿಲ್ಲ? ಸಾಕಾಯ್ತಾ? ಇಲ್ಲ. ಮತ್ತೆ ನಿನ್ನನ್ನು ಯಾರು ಇಲ್ಲಿಗೆ ರೆಡಿ ಮಾಡಿ ಕರ್ಕೊಂಬಂದದ್ದು? ಅಮ್ಮ. ಅಮ್ಮವ? ಅದೆಲ್ಲ ಮ್ಯಾಚಿಂಗ್ ಹಾಕಿದ್ದು ಸಹ ಅಮ್ಮವೇ? ಕೈಗೆ ಏನು ಹಾಕಿದ್ಯಾ? ಬಳೆ. ಮತ್ತು ಅಲ್ಲಿ ನೈಲ್ ಪಾಲಿಶ್ ಹಾಕಿದ್ದಿ? ಹೌದು. ಯಾರು ಹಾಕಿದ್ದು ನೈಲ್ ಪಾಲಿಶು? ಅಮ್ಮ. ಅದೇನದು ಓಟಿತ್ತ ನಿಂಗೆ? ಓಟ್ ಹಾಕ್ಲಿಕ್ಕಿತ್ತಾ ಸ್ಕೂಲಲ್ಲಿ? ಮತ್ತು ಅದೇನು ಇಂಕ ಹೊಸ ನೈಲ್ ಪಾಲಿಶಾ ಅಲ್ವಾ? ಮತ್ತು ಎಂತ ಸಲ್ವಾ? ಮತ್ತು ಅದೊಂದು ಎಕ್ಸ್ಟ್ರಾ ಅಂತೇಳಿ ಚಿಕ್ಕ ಉಗುರು ಹೇಳಿ ಅದಕ್ಕೆ ಆ ಕಲರ್ ಹಾಕಿದ್ದ? ಓ, ಅದೊಂದು ಟ್ರೆಂಡ್ ನಿಂದು ಸ್ಟೈಲ್, ಹೊಸತು ಆರ್ಗ್ಯಾನದು ಸ್ಟೈಲ್ ಅಲ್ವಾ? ಮನೇಲಿ ಏನೆಲ್ಲ ಮಾಡ್ತೀಯಾ ಫ್ರೀ ಟೈಮ್ ಇದ್ದಾಗ? ಚಪಾತಿ. ಹೋ, ಫ್ರೀ ಇದ್ದಾಗ ಇದು ಅಡುಗೆ ಮಾಡ್ತೀಯಾ? ಚಪಾತಿ ಮಾಡಿ ಯಾರಿಗೆ ಕೊಡ್ತೀಯಾ ಫಸ್ಟಿಗೆ? ನೀನೇ ತಿಂತೀಯಾ? ಅಜ್ಜಿ ಕೊಡ್ತೀನಿ. ಅಜ್ಜಿ ಕೊಡ್ತೀಯಾ? ಏನು ಆಟ ಆಡೋದಿಲ್ವಾ ಅಜ್ಜಿ ನಿನ್ನ ಜೊತೆ? ನೀನು ಆಟ ಆಡೋದಿಲ್ಲ, ಖಾಲಿ ಚಪಾತಿ ಮಾಡ್ತಾ ಇರ್ತೀಯಾ? ಇಲ್ಲ. ಮತ್ತೆ ಏನೆಲ್ಲ ಆಟ ಆಡ್ತೀಯ? ಆಡ್ತೀವಿ. ಏನು ಆಟ ಆಡ್ತೀಯ? ಗೊಂಬೆ ಜೊತೆ ಎಲ್ಲ ಆಟ ಆಡ್ತೆ. ಹೌದಾ? ಎಷ್ಟು ಗೊಂಬೆ ಉಂಟು? ಫುಲ್ ಇಡೀ ನಿನ್ನ ರೂಮ್ ಒಂದು ಫುಲ್ ಗೊಂಬೆಯಾ? ಹೌದಾ? ಬರ್ತ್ಡೇಗೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ? ಕೇಕ್ ಕಟ್ಟಿಂಗ್ ಎಲ್ಲ ಇರ್ತದಾ? ಹೌದು. ಹೌದಾ? ಯಾವ ಥರದ್ದೆಲ್ಲ ಕೇಕ್ ಮಾಡಿದರು ಬರ್ತ್ಡೇಗೆ? ಬಾರ್ಬಿ ಡಾಲ್ ಟೈಪ್ ಎಲ್ಲ ಮಾಡಿದ್ರಾ? ಮಾಡಿದ್ರಾ? ಮಾಡಿದ್ರು. ಸ್ಕೂಲಲ್ಲೆಲ್ಲ ಕೊಡ್ತೀಯಾ ಸ್ವೀಟ್ಸ್ ಎಲ್ಲ? ಇಲ್ಲ. ಯಾಕೆ? ಕೊಡಬಾರ್ದು ಅಂತ ಹೇಳಿದಾರಾ? ಹೌದಾ? ಅದೆಲ್ಲ ರೂಲ್ಸ್ ಉಂಟಾ ಸ್ಕೂಲಲ್ಲಿ? ಸ್ವೀಟ್ಸ್ ಎಲ್ಲ ಕೊಡಬಾರ್ದಂತ? ಚಾಕ್ಲೇಟ್ ತಿಂತೀಯಾ? ಇಲ್ಲ. ಚಾಕ್ಲೇಟ್ ತಿನ್ನೋದಿಲ್ವಾ? ಮತ್ತೇನು ತಿಂತೀಯಾ? ತಿಂಡಿ ಬರೀ. ಖಾಲಿ ತಿಂಡಿ ಮಾತ್ರ, ಸ್ವೀಟ್ಸ್ ಎಲ್ಲ ಏನು ತಿನ್ನೋದಿಲ್ವಾ? ತಿಂತೀನಿ. ಯಾಕೆ? ಚಾಕ್ಲೇಟ್ ತಿಂದರೆ ಹಲ್ಲು ಹಾಳಾಗ್ತದಂತ ಹೇಳಿದಾರಾ? ಇಲ್ಲ. ಮತ್ತೆ ತಂದೆ ಕೊಡೋದಿಲ್ವ ಚಾಕ್ಲೇಟ್? ಇಲ್ಲ. ಓ, ಮನೇಲಿ ಚಾಕ್ಲೇಟ್ ತಂದೆ ಕೊಡೋದಿಲ್ಲ. ಸ್ವೀಟ್ಸ್ ತಿಂತೀಯಾ? ಯಾವುದು ಸ್ವೀಟ್ ಎಲ್ಲ ತಿಂತೀಯಾ? ಮೈಸೂರು ಪಾಕ. ಸಕ್ಕರೆ ತಿಂತೀಯಾ? ಇಲ್ಲ. ಸಕ್ಕರೆ ತಿನ್ನೋದಿಲ್ವಾ? ಖಾಲಿ ಮೈಸೂರು ಪಾಕ ಒಂದೇ ಸ್ವೀಟ್ ತಿನ್ನೋದ? ಬೇರೆ ಯಾವ ಸ್ವೀಟೇ ತಂದು ಕೊಡೋದಿಲ್ವಾ? ಇವತ್ತು ಹೋದಾಗ ಹೇಳು ನನಗೆ ಚಾಕ್ಲೇಟ್ ಬೇಕು, ಸ್ವೀಟ್ಸ್ ಬೇಕಂತ ಹೇಳು ಅಲ್ವಾ? ಇವಾಗ ಚಾಕ್ಲೇಟ್ ತಿನ್ನೋದು ಮತ್ತೆ ಯಾವಾಗ ತಿನ್ನೋದು ಅಲ್ವಾ? ಕೇಳಬೇಕು ಮನೆಯಲ್ಲಿ ನನಗೆ ಚಾಕ್ಲೇಟ್ಸ್ ಎಲ್ಲ ತಂದು ಕೊಡಬೇಕು ಅಂತ. ಕೇಳ್ತಾಳೆ ಇನ್ನು? ಸರಿ. ಮತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಹೇಳಿಕೊಡೋದಿಲ್ಲ? ಇಲ್ಲ. ಮತ್ತೇನು ಮಾಡ್ತಾರೆ ಸ್ಕೂಲಲ್ಲಿ? ಸ್ಕೂಲಲ್ಲಿ ಏನು ಮಾಡೋದಿಲ್ವಾ? ಹೋಗೋದು, ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು, ಬರೋದು ಅಜ್ಜಿ ಜೊತೆ. ಓ, ಅಷ್ಟೇ? ಅಷ್ಟೇ. ರೈಮ್ಸ್ ಹೇಳಿಕೊಡೋದಿಲ್ಲ, ABCD ಹೇಳಿಕೊಡೋದಿಲ್ಲ? ಹೇಳಿಕೊಡ್ತಾರೆ. ನೀನೀಗ ಏನು ಹೇಳಿದ್ದು? ಏನು ಹೇಳಿಕೊಡೋದಿಲ್ಲ ಅಂತ ಹೇಳಿದ್ಯಾ? ಅಸ್ಸ ಹೇಳೋದು ನೀನೇ, ಹೇಳಿಕೊಡೋದಿಲ್ಲ ಅಂತ ಹೇಳೋದು ಸಹ ನೀನೇ. ಈಗ ನಾನು ಯಾವುದನ್ನು ನಂಬೋದು? ಹೇಳಿಕೊಡ್ತಾರೆ ಅಂತ ಹೇಳೋದು ಅದನ್ನು ನಂಬೋದಾ, ಹೇಳಿಕೊಡೋದಿಲ್ಲ ಹೇಳೋದನ್ನು ನಂಬೇಕಾ?
ಹೇಳಿಕೊಡೋದು. ಹೇಳಿಕೊಡ್ತಾರಾ? ಏನೆಲ್ಲ ಹೇಳಿಕೊಟ್ಟಿದ್ದಾರೆ? ರೈಮ್ಸ್. ರೈಮ್ಸ್ ಗೊತ್ತುಂಟಾ? ಹೇಳ್ತೀಯಾ? ಸರಿ ಹೇಳು. Twinkle, twinkle, little stars, how I wonder what you are. Up above the world so high, like a diamond in the sky. ಯಾರು ಹೇಳಿಕೊಟ್ರು ಈ ಲೈನ್ಸ್? ಅಮ್ಮ. ಅಮ್ಮ ಹೇಳಿಕೊಟ್ಟರು? ಸ್ಕೂಲಲ್ಲಿ ಹೇಳಿಕೊಡ್ಲಿಲ್ವಾ? ಹೇಳಿಕೊಟ್ಟೆ. ಸ್ಕೂಲಲ್ಲಿ ಸಹ ಹೇಳಿಕೊಟ್ಟಿದ್ದಾರೆ, ಅಮ್ಮ ಸಹ ಹೇಳಿಕೊಟ್ರಾ? ಅಮ್ಮ ನಿಂಗೆ ಏನೆಲ್ಲ ಬೇರೆ ಹೇಳಿಕೊಟ್ಟಿದ್ದಾರೆ? ರೈಮ್ಸ್. ಒಂದು ರೈಮ್ಸ್ ಆಯ್ತಲ್ಲ, ರೈಮ್ಸ್ ಬಿಟ್ಟು ಬೇರೆ? ಕನ್ನಡ ಪದ್ಯ. ಕನ್ನಡ ಪದ್ಯ. ಪದ್ಯವಾ? ಹೇಳ್ತೀಯ ಈಗ ಕನ್ನಡ ಪದ್ಯ? ಸರಿ ಹೇಳಿ ನೋಡ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವದೆಲ್ಲ ಸಾರತ, ಎಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ. ಇದು ಅಮ್ಮ ಹೇಳಿಕೊಟ್ಟದಾ? ಸ್ಕೂಲಲ್ಲಿ ಪ್ರೇಯರ್ ಎಲ್ಲ ಇಲ್ವಾ? ಇದೆ. ಎಂತೆಲ್ಲ ಪ್ರೇಯರ್ ಮಾಡ್ತಾರೆ? ಆನ್ಸರ್ ಎಲ್ಲ. ಯಾರು? ಆನ್ಸರ್. ಆನ್ಸರಾ? ಏನು ಆನ್ಸರ್? ನಾನೇನು ಕ್ವಶನ್ ಕೇಳಿಲ್ಲ. ಅಸೆಂಬ್ಲಿಯಲ್ಲಿ ಪ್ರೇಯರ್ ಮಾಡೋದಿಲ್ಲ ಕೇಳಿದ್ದು. ಮಾಡೋದಿಲ್ವ ಪ್ರೇಯರ್? ಮಾಡ್ತೀವಿ. ಏನು ಪ್ರೇಯರ್ ಮಾಡ್ತೀಯಾ? ನೀನು ಮನೇಲಿ ದೇವ್ರಿಗೆ ಕೈ ಮುಗಿತ್ಯಾ? ಹೇಗೆ ಕೈ ಮುಗಿತ್ಯಾ? ಹಿಂಗೆ. ಹಾಗೆ ಮಾಡಿ ಹೀಗೆ ಮಾಡಿ ಬರ್ತೀಯ ಸೀದಾ? ಏನು ಪ್ರೇ ಮಾಡೋದಿಲ್ಲ? ಮಾಡ್ತೀನಿ. ಏನು ಪ್ರೇ ಮಾಡ್ತೀಯಾ? ಅಷ್ಟೇ. ಹೀಗೆ ಹೋಗೋದು ಬರೋದು. ಸರಿ. ಹೋಟೆಲ್ಸ್ಗೆಲ್ಲ ಹೋಗಿದ್ಯಾ? ಹೌದು. ಹೋಟೆಲ್ಗೆ ಹೋಗಿದ್ಯಾ? ಹೋಟೆಲ್ಗೆ ಹೋದಾಗ ಏನು ತಿಂತೀಯಾ? ರೈಸ್ ಎಲ್ಲ ತಿಂತೆ. ರೈಸಾ? ಹೋಟೆಲ್ಗೆ ಹೋದಾಗ ಸಹ ರೈಸ್ ತಿನ್ನೋದು, ಮನೇಲಿ ಸಹ ರೈಸ್ ತಿನ್ನೋದು? ಅಲ್ಲ. ಮನೇಲಿ ಏನು ತಿನ್ನೋದು? ಸೂಪ್. ಸೂಪ್. ಹೋಟೆಲಲ್ಲಿ ಸೂಪ್ ಕುಡಿತೀಯಾ? ಇಲ್ಲ. ಮನೇಲಿ ಸೂಪ್ ಕುಡಿತೀಯಾ? ಹೌದು. ಹೋಟೆಲ್ಗೆ ಹೋದಾಗ ರೈಸ್, ಮನೇಲಿದ್ದಾಗ ಸೂಪಾ? ಓಕೆ. ಬೇರೆ? ಅಷ್ಟೇ. ಖಾಲಿ ರೈಸ್ ತಿನ್ನೋದು ಬರೋದು. ಎಲ್ಲಿಗೆಲ್ಲ ಹೋಗ್ತೀಯಾ ರಜೆ ಇದ್ದಾಗ ತಿರುಗಾಡಲಿಕ್ಕೆ? ದೈವಿಕ ಮನೆಗೆಲ್ಲ. ಎಲ್ಲಿಗೆ? ದೈವಿಕ ಮನೆ. ಅದ್ಯಾರು ದೈವಿಕ? ದೈವಿಕ ಅಂತ ಫ್ರೆಂಡು. ಓ, ನಿನ್ನ ಫ್ರೆಂಡಾ? ನಿಮ್ಮ ಮನೆ ಹತ್ತಿರವೇ? ಹೋಗಿ ಏನು ಮಾಡ್ತೀವಿ ಅವರ ಮನೆಗೆ? ಆಟ ಆಡ್ದಾ? ಹೌದು. ಎಂತೆಲ್ಲ ಆಟ ಆಡಿಸ್ತಾರೆ? ಗಾಡಿ ಅದೆಲ್ಲ ಆಟ ಆಡಿಸ್ತಾರೆ. ಗಾಡಿಯಾ? ಯಾವ ಗಾಡಿ? ಎಲ್ಲ ಶೈನಿಂಗ್ ಇದೆ ಹಾಕೊಂಡ್ಬಂದಿದ್ಯಾ? ಶೂ ಕೂಡ ಶೈನಿಂಗೇ ಇದೆ. ಇದು ಅಮ್ಮ ಡ್ರೆಸ್ ಮಾಡಿ ಕಳಿಸಿದ್ರಾ? ಹೌದು. ಯಾಕೆ ಲೈಟಿಗೆ ಜಿಗಿಮಿಗಿ ಅಂತ ಹೊಳಿಲಿ ಅಂತಲ್ಲ, ನೀನು ಶೈನ್ ಆಗಬೇಕಲ್ಲ ಅಂತ ಹೇಳಿಯಾ? ಹೌದಾ? ಅಜ್ಜಿ ನಿಂಗೆ ಏನೆಲ್ಲ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ? ಟಿ ವಿಯಲ್ಲಿ ಹಾಕಿ ಕೊಡ್ತಾರ ಅಜ್ಜಿ? ಟಿ ವಿಯಲ್ಲಿ ಏನು ನೋಡ್ತಿ? ಕಾರ್ಟೂನ್. ಕಾರ್ಟೂನ್ ನೋಡ್ತೀಯಾ? ಯಾವುದು ನಿಂದು ಫೇವ್ರೆಟ್ ಕಾರ್ಟೂನ್? ರೈಮ್ಸ್. ಓ, ಕಾರ್ಟೂನಲ್ಲಿ ಫೇವ್ರೇಟ್ ರೈಮ್ಸಾ? ಯಾವ ಕಾರ್ಟೂನ್ ಕೂಡ ರೈಮ್ಸ್ ಹೇಳ್ತದಾ? ಮತ್ತೆ ದೊಡ್ಡೋಳಾದ್ಮೇಲೆ ಏನಾಗಬೇಕಂತಿದ್ಯಾ? ಡಾಕ್ಟರ್. ಓ, ಡಾಕ್ಟ್ರ್ ಆಗಬೇಕಂತಿದ್ಯಾ? ಈ ಥರ ಮಾತಾಡಿದರೆ ಪೇಷಂಟ್ನವ್ರಿಗೆ ಹೇಗೆ ಗೊತ್ತಾಗ್ತದೆ? ಈ ಡಾಕ್ಟ್ರ್ ಏನು ಸಹ ಹೇಳ್ತಾನೆ ಇಲ್ಲ ಅಂದ್ಕೊಳ್ದಿಲ್ವಾ? ಇಲ್ಲ. ಆಗ ತುಂಬ ಮಾತಾಡ್ತೀಯಾ? ಈಗ ಮಾತ್ರ ಕಡಿಮೆ ಮಾತಾಡೋದಾ? ಈಗ ಯಾಕೆ ಚಿಕ್ಕವಳ ನೀನು? ಡಾಕ್ಟ್ರ್ ದೊಡ್ಡವಳಾಗಿರ್ತೀಯಾ? ಹೌದು. ಹೌದಾ? ಎಷ್ಟು ದೊಡ್ಡವಳಾಗಿರ್ತೀಯ? ಇಷ್ಟು. ಓ, ಇಷ್ಟು ದೊಡ್ಡವಳಾದಾಗ ಡಾಕ್ಟ್ರ್ ಆಗ್ತೀಯಾ? ಈಗ ಎಷ್ಟು ಚಿಕ್ಕವಳಿದ್ಯಾ ಅದಕ್ಕೆ ಸೈಲೆಂಟ್ ಇದೆಯಾ? ಹೌದು. ಅಲ್ವಾ? ಮನೇಲಿ ಯಾರು ಜಾಸ್ತಿ ಮಾತಾಡೋದು? ಅಪ್ಪ. ಓ, ಅಪ್ಪವಾ? ಮತ್ತು ಅಮ್ಮ ಸೈಲೆಂಟಾ?
ಇಲ್ಲ. ಅಮ್ಮ ಬೈತಾರಾ ಅಪ್ಪ ಬೈತಾರಾ? ಆ, ಅಪ್ಪ ಎಂತದು ಬಯೋದಿಲ್ಲ. ಅಮ್ಮವೇ ಬೈಯೋದಾ? ಇಲ್ಲ. ಮತ್ತೆ ಯಾರು ಬೈಯೋದು ಅಂತೇಳಿ ನಿಮಗೆ ಕನ್ಫರ್ಮೇಷನ್ ಇಲ್ಲ. ನಿಮಗೆ ಯಾರು ತುಂಬ ಸಪೋರ್ಟ್ ಮಾಡೋದು ಯಾರು? ಅಮ್ಮ ಮತ್ತು ಪಪ್ಪ. ಅಜ್ಜಿ ಸಪೋರ್ಟ್ ಮಾಡೋದಿಲ್ವಾ ಬೈಯುವಾಗ? ಇಲ್ಲ. ಅಜ್ಜಿ ಇನ್ನೂ ಸಹ ಜೋರು ಮಾಡ್ತಾರಾ? ಇಲ್ಲ. ಅಜ್ಜಿ ಏನು ಸಹ ಮಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಹ್ಞೂ. ನಿಮಗೆ ಅಜ್ಜಿ ಇಷ್ಟವಾ ಈಗ ಅಪ್ಪ ಇಷ್ಟವಾ? ಇಬ್ಬರು ಇಷ್ಟ. ಇಬ್ಬರು ಇಷ್ಟವಾ? ಅಜ್ಜಿ ಏನಾದರೂ ತಂದು ಕೊಡ್ತಾರಾ? ಹ್ಞೂ. ಏನು ತಂದು ಕೊಟ್ಟಿದ್ದಾರೆ? ತಿಂಡಿ ಎಲ್ಲ ತಂದು ಕೊಡ್ತಾರೆ. ತಿಂಡಿ ಎಲ್ಲ ತಂದು ಕೊಡ್ತಾರಾ? ಅಪ್ಪ ತಂದು ಕೊಡೋದಿಲ್ವಾ? ಕೊಡ್ತಾರೆ. ಅಪ್ಪ ಸಹ ತಂದು ಕೊಡ್ತಾರಾ? ಬರ್ತ್ಡೇಗೆ ಏನು ಗಿಫ್ಟ್ ಮಾಡಿದ್ದಾರೆ ಅಪ್ಪ? ಚಾಕ್ಲೇಟ್ ಎಲ್ಲ ಹಾಕ್ತಾರೆ. ಓ, ಚಾಕ್ಲೇಟ್ ತಂದು ಕೊಡ್ತಾರೆ. ಮತ್ತೆ ನೀನು ಚಾಕ್ಲೇಟ್ ತಂದು ಕೊಡೋದಿಲ್ಲ ಹೇಳಿದ್ಯಾ ಆವಾಗ? ಸುಳ್ಳು ಹೇಳ್ತೀಯಾ ಅಂತಲ್ಲ ನೀನು? ಇಲ್ಲ. ಓಕೆ, ಇಲ್ವಾ? ಇಲ್ಲ. ಸರಿ, ಕಾರ್ಯಕ್ರಮಕ್ಕೆ ಬಂದು ಖುಷಿ ಆಯಿತಾ? ಖುಷಿ ಆಯಿತಾ? ನನಗೆ ಕೂಡ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳು ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.